ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಇವತ್ತಿನ ದಿವಸದ ಶುಭ ವಂದನೆಗಳನ್ನು ತಿಳಿಸ್ತಾ, ನಿಮ್ಗೆ ಗೊತ್ತೇ ಇದೆ ಇದು ನಿಮ್ಮ ಫೇವರಿಟ್ ಕುಕಿಂಗ್ ಶೋ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಹಾಗೆಯೇ ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಅಡುಗೆ ಮನೆಯಲ್ಲಿ ವಿಧ ವಿಧವಾದಂತಹ ಅಡುಗೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನಾವು ಯಾವಾಗ ಅಡುಗೆಯಲ್ಲಿ ಪರಿಣತರಾಗಿರ್ತೇವೆ ಆವಾಗ. ಇಲ್ಲಾಂದ್ರೆ ಯಾವಾಗ್ಲೂ ಒಂದು ಬೋರಿಂಗ್ ಅಂತ ಇರುತ್ತೆ ಅಲ್ವಾ, ಯಾವಾಗ್ಲೂ ಅದೇ ಅನ್ನ, ಯಾವಾಗ್ಲೂ ಅದೇ ಸಾಂಬಾರ್, ಯಾವಾಗ್ಲೂ ಅದೇ ಪಲ್ಯ ಅಂತ ಇರುತ್ತೆ. ಸೊ ಯಾವಾಗ್ಲೂ ಮಕ್ಕಳಿಗೆ ಮನೆಯಲ್ಲಿ ಸ್ವಲ್ಪ ಸ್ಪೆಷಲ್ ಆಗಬೇಕು, ಅಥವಾ ಯಾರಿಗೂ ಆಗ್ಲಿ ದಣಿದು ಬಂದಾಗ ಸ್ವಲ್ಪ ಸ್ಪೆಷಲ್ ಆಗಿದ್ರೆ ಮುಖದಲ್ಲಂತೂ ವಾವ್ ಆದಂತಹ ಸ್ಮೈಲ್ ಬರುತ್ತೆ. ಸೊ ಖಂಡಿತವಾಗ್ಲೂ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗ್ಲೂ ಖುಷಿಯಲ್ಲಿ ಒಂದು ಗೆಸ್ಟ್ ಬರ್ತಾರೆ, ಖುಷಿಯಾದಂತಹ ಒಂದು ರೆಸಿಪಿ ಹೇಳ್ಕೊಡ್ತಾರೆ. ಅಂಡ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಒಂದು ಗೆಸ್ಟ್ ಆಗಿ ಶ್ರೀಮತಿ ಜಯಂತಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಎಲ್ಲಿಂದ ಬರ್ತಾ ಇರೋದು ನೀವು? ಸುರತ್ಕಲಿಂದ. ಓಕೆ. ಸೊ ಏನ್ ಮಾಡ್ಕೊಂಡಿದ್ದೀರಾ ನೀವು? ಮನೆಯಲ್ಲೇ ಇರೋದು? ಟೈಲರಿಂಗ್ ಮಾಡ್ತೀರಾ? ಓಕೆ. ಅಂದ್ರೆ ಶಾಪ್ ಇದೆಯಾ ಅಥವಾ ಓನ್? ಮನೆಯಲ್ಲೇ ಮೆಷಿನ್ ಇದ್ದು ಅಲ್ಲಿ ಅಕ್ಕಪಕ್ಕ ಎಲ್ಲ ಕೊಡ್ತಾರೆ. ಅಂದ್ರೆ ಶಾಪ್ ಇಲ್ಲ, ಬಟ್ ನಿಮ್ದು ಒಂದು ನೆರೆಹೊರೆಯವರು, ನಿಮ್ಮ ಮನೆಯವರದ್ದು ಅದೆಲ್ಲ ಸ್ಟಿಚ್ ಮಾಡ್ತೀರಾ. ಸೊ ಎಷ್ಟು ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇದ್ದೀರಾ? ಒಂದು 20 ವರ್ಷದಿಂದ. 20 ವರ್ಷದಿಂದ. ಯಾಕೆ ಶಾಪ್ ಹಾಕಬಾರ್ದಂತ ಆಗ್ಲಿಲ್ಲ ನಿಮ್ಗೆ? ಬೇಡ ಅಂತ ಹೇಳಿ. ಓಕೆ. ಬಟ್ ಎನಿ ಹಾವ್ ನಿಮ್ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿದೆ, ಎಲ್ಲರೂ ಬಂದು ಆರ್ಡರ್ಸ್ ಕೊಡ್ತಾರಲ್ವಾ. ಸೊ ಟೈಮ್ ಸಿಗುತ್ತಾ? ಯಾಕಂದ್ರೆ ಟೈಲರಿಂಗ್ ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ನಿಮ್ಗೆ. ಈ ಕುಕಿಂಗ್ ಅಡುಗೆ ಮಾಡಿ ಅಷ್ಟೇ. ಸೊ ಮ್ಯಾನೇಜ್ ಆಗತ್ತೆ ಟೈಮ್. ಸೊ ಹಾಗಾದ್ರೆ ಅಡುಗೆಯಲ್ಲಿ ತುಂಬಾ ಆಸಕ್ತಿ ಇದೆ ಅಂಡ್ ಪಳಗಿದಾಗೆ ಕಾಣ್ತಾ ಇದ್ದೀರಾ. ಏನ್ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಹೇಳ್ಕೊಡ್ತಾ ಇರೋದು? ಹೀರೆಕಾಯಿ ಪೋಡಿ ಮಾಡುವಂತ. ಹೀರೆಕಾಯಿ ಪೋಡಿ. ಓಕೆ. ಆಮೇಲೆ ಸೋಯಾಬೀನ್ ಪಕೋಡ ಮಾಡುವಂತ. ಸೊ ಪೋಡಿ ಮತ್ತು ಪಕೋಡ, ಇದು ಈವ್ನಿಂಗ್ ಕಾಫಿ ಅಥವಾ ಟೀ ಜೊತೆಗೆ ಸ್ನಾಕ್ಸ್ ಸ್ಪೆಷಲ್ ಇವತ್ತು. ಎಸ್ ಮೇಡಮ್, ಹೋಗೋಣ ನಮ್ಮ ಅಡುಗೆ ಮನೆಗೆ ಬನ್ನಿ. ಎಸ್. ಓಕೆ ಮೇಡಮ್, ಹಾಗಾದ್ರೆ ಫಸ್ಟ್ ಏನ್ ಮಾಡ್ತಾ ಇರೋದು ಈಗ? ಕಡ್ಲೆಟ್ಟು, ಹೀರೆಕಾಯಿದು ಪೋಡಿ ಅಲ್ವಾ? ಓಕೆ ಫೈನ್, ಸ್ಟಾರ್ಟ್ ಮಾಡುವ ಮೇಡಮ್. ಹೇಗೆ ಫಸ್ಟ್ ಕಡ್ಲೆಟ್ಟು? ಓಕೆ. ಸೊ ಜಾಸ್ತಿಯಾಗಿ ಪೋಡಿ ಇದನ್ನೆಲ್ಲ ಕಡಲೆ ಹಿಟ್ಟಲ್ಲಿ ಮಿಕ್ಸಿಂಗ್ ಮಾಡಿ ಎಣ್ಣೆಯಲ್ಲಿ ಬಿಡೋದಲ್ವಾ? ಸ್ವಲ್ಪ ಉಪ್ಪು ಹಾಕುವ ರುಚಿಗೆ ತಕ್ಕಷ್ಟು. ಓಕೆ. ಸೊ ಈ ಹೀರೆಕಾಯಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವಾ? ಅದು ಚಟ್ನಿ ಸಹ ಮಾಡ್ತಾರೆ, ಹಾ, ಹೀಗೆ ಸಹ ಒಳ್ಳೇದಾಗ್ತದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಜೀರಿಗೆ, ಅನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇನ್ನು ಸ್ವಲ್ಪ ಮೆಣಸಿನ ಹುಡಿ ಬೇಕಾ? ಸ್ವಲ್ಪ ಗರಂ ಮಸಾಲೆ ಹುಡಿ. ಓಕೆ. ಸೊ ಇದು ಅರುಣಾದವರ ಮೆಣಸಿನ ಹುಡಿ. ಸೊ ಕುಟ್ಟಿ ಹುಡಿ ಮಾಡಿದಂಥದ್ದು. ಹಾಗೇನೆ 40 ವರ್ಷಗಳಿಂದ ತುಂಬಾ ಜನ ಯೂಸ್ ಮಾಡ್ತಾ ಇರೋದು ಇದನ್ನೇ. ಸಾಕಾ? ಸಾಕು. ಆಮೇಲೆ ಸ್ವಲ್ಪ ಗರಂ ಮಸಾಲೆ. ಸೊ ಇದು ಅರುಣಾದವರ ಗರಂ ಮಸಾಲ ಹುಡಿ. ಆಮೇಲೆ ಸಾಕು. ಎರಡೇನಾ? ಸ್ವಲ್ಪ ನೀರು ಹಾಕುವ. ಓಕೆ, ತಕೊಳ್ಳಿ. ಸೊ ನೀರು ಎಷ್ಟು ಅಂದ್ರೆ ಸ್ವಲ್ಪ ದಪ್ಪ ಇರಬೇಕಾ, ತೆಳು ಆಗ್ಬೇಕಾ? ಸ್ವಲ್ಪ ತೆಳು ಆದ್ರೆ ಅದಕ್ಕೆ ಹಿಡಿಯುದಿಲ್ಲ, ಸ್ವಲ್ಪ ದಪ್ಪ ಇರಬೇಕು. ಓಕೆ. ಸೊ ಈ ಕಡಲೆ ಹಿಟ್ಟು ಅದು ಕಂಪ್ಲೀಟ್ ಆಗಿ ನೀರ್ ಜೊತೆ ಬ್ಲೆಂಡ್ ಆಗ್ಬೇಕಲ್ವಾ? ಇಲ್ಲಾಂದ್ರೆ ಅದು ದಪ್ಪ ದಪ್ಪ ಗಂಟು ಕಟ್ಕೊಳ್ಳುತ್ತೆ.
ಇದು ಊಟಕ್ಕೆ ಸಹ ಆಗ್ತದೆ. ಸ್ವಲ್ಪ ಖಾರ ಜಾಸ್ತಿ ಮಾಡಿದರೆ ಒಂದು ಸಾರು, ಬೇಳೆ ಸಾರು ಮಾಡಿ ಊಟಕ್ಕೆ ಸಹ ಒಳ್ಳೇದಾಗ್ತದೆ. ಊಟ ಕೂಡ ಒಳ್ಳೇದಾಗುತ್ತಲ್ವಾ? ಸೊ ಸ್ನಾಕ್ ಗಂತಲೇ ಅಲ್ಲ, ಸ್ವಲ್ಪ ಖಾರ ಜಾಸ್ತಿ ಆದ್ರೆ ಈ ಹಪ್ಪಳ ಸಂಡಿಗೆ ತರ ಇದನ್ನು ಯೂಸ್ ಮಾಡಬಹುದು. ಓಕೆ. ಈ ಜಾಸ್ತಿಯಾಗಿ ಕೊಂಕಣ್ಸ್ನವರೆಲ್ಲ ಹಬ್ಬಗಳಲ್ಲಿ ಅಥವಾ ಅವರ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಅಥವಾ ಸಮಾರಂಭಗಳಲ್ಲಿ ಇದೆಲ್ಲ ಇರುತ್ತೆ, ಊಟದ ಜೊತೆನೆ ಇರುತ್ತೆ. ಹೌದು, ಈಗ ನಮ್ಮ ಮದುವೆ ಫಂಕ್ಷನ್ ಅಲ್ಲಿ ಕೆಲವು ಕಡೆ ಎಲ್ಲ ಇರ್ತದೆ ಅಲ್ವಾ? ಓಕೆ. ಜಾಸ್ತಿಯಾಗಿ ಅದರದ್ದು ಪಲ್ಯ ಮಾಡ್ತಾರೆ ಮತ್ತೆ ಸಾರು ಮಾಡ್ತಾರೆ. ಇದು ಒಳ್ಳೆ ಟೇಸ್ಟ್ ಆಗ್ತದೆ. ಓಕೆ. ಸೊ ಕರೆಕ್ಟ್ ಆಗಿ ಮಿಕ್ಸಿಂಗ್ ಮಾಡ್ಕೊಳ್ಳೋದು. ಈಗ ಎಣ್ಣೆ ಇಟ್ಕೊಳ್ಳೋಲ್ಲ. ಸೊ ಇದು ಡೀಪ್ ಫ್ರೈ ಮಾಡ್ಲಿಕ್ಕೆ ಇರೋದು. ಸೊ ಇದು ಕೊಲೆಸ್ಟ್ರಾಲ್ ಫ್ರೀ ಎಣ್ಣೆ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಹಾಕೋಲ್ಲ, ಸಾಕು. ಹೀರೆಕಾಯ್ದು ನಾರು ತೆಗೆದು ಇದು ಮಾಡಬೇಕು. ಓಕೆ. ಸೊ ಅದ್ರದ್ದು ನಾರು ತೆಗಿಬೇಕಾಗುತ್ತಲ್ವಾ? ಬಟ್ ಜಾಸ್ತಿಯಾಗಿ ಅಂದ್ರೆ ಅಲ್ಲ, ಅದರ ಸೈಡ್ ಇದು ಇರ್ತದೆ ದಾರತಾಯಿ, ಅದನ್ನು ತೆಗಿಬೇಕಾಗುತ್ತೆ. ಓಕೆ. ಮತ್ತೆ ಜಾಸ್ತಿಯಾಗಿ ನನ್ಗೆ ಕೂಡ ಮಾರ್ಕೆಟಿಗೆ ಹೋದಾಗ ಸ್ವಲ್ಪ ಕನ್ಫ್ಯೂಷನ್, ಅಂದ್ರೆ ಕೆಲವೊಮ್ಮೆ ಟೆಸ್ಟ್ ಮಾಡಿ ಎಲ್ಲ ತರ್ತಾರೆ, ಅದು ಕೆಲವು ಕಹಿ ಬರುತ್ತೆ. ಓಕೆ ಓಕೆ. ಸೊ ಅದನ್ನ ಯಾವ ತರ ಗೊತ್ತಾಗುತ್ತೆ ನಮ್ಗೆ ಇದು ಕರೆಕ್ಟ್ ಆಗಿ ಕುಕಿಂಗ್ ಇದು ರೆಡಿ ಆಗಿದೆ ಅಥವಾ ಕುಕಿಂಗ್ ಇದು ಬಳಸುವಂತದ್ದು ಅಂತ ಹೇಗೆ ಗೊತ್ತಾಗುತ್ತೆ? ಅಲ್ಲೇ ನೋಡ್ಲಿಕ್ಕೆ ಆಗುದಿಲ್ಲ, ಮನೆ ತಂದ ನಂತರ ಗೊತ್ತಾಗೋದು. ಓಕೆ ಓಕೆ. ಎಣ್ಣೆ ಬಿಸಿ ಆಯ್ತು. ಓಕೆ. ಈಗ ಇದನ್ನು ಈ ತರ ಅದ್ದಿ ಎಣ್ಣೆಯಲ್ಲಿ ಬಿಡುದಾ? ಸೊ ಇದೇ ಹೊತ್ತಲ್ಲಿ ಒಂದು ವೇಳೆ ಹೀರೆಕಾಯಿ ಜೊತೆ ಗೆಣಸು ಅಥವಾ ಏನಿದ್ರು ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬಿಡಬಹುದು. ಬಟಾಟೆ, ಬಾಳೆಕಾಯಿ ಎಲ್ಲ. ಇದು ದಿಢೀರ್ ಆಗುವಂತಹ ಸ್ನಾಕ್, ಫಾಸ್ಟ್ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬಿಡೋದು ಅಷ್ಟೇ. ಹೌದು. ಇದು ಗೆಣಸಿಗಿಂತ ಸಹ ಟೇಸ್ಟ್ ಆಗ್ತದೆ. ಗೆಣಸಾದ್ರೆ ಒಂಥರ ಸಾಫ್ಟ್ ಟೇಸ್ಟ್ ಅಲ್ವಾ? ಹೌದು. ಸೊ ಅದು ಬೇಯಲಿಕ್ಕೂ ತುಂಬಾ ಹೊತ್ತು ತಗೊಳುತ್ತಾ ಹೇಗೆ? ಇಲ್ಲ, ಬೇಗ ಆಗುತ್ತೆ. ಓಕೆ. ಈ ತರ ಆಲೂಗಡ್ಡೆ ಕೂಡ ಮಾಡಬಹುದು ಫ್ರೈ. ಆಲೂಗೆಡ್ಡೆ ಅಥವಾ ಗೆಣಸು ಅಥವಾ ಬಾಳೆಕಾಯಿ ಅಥವಾ ಪೊಟ್ಯಾಟೊ, ಕ್ಯಾಪ್ಸಿಕಮ್. ಓಕೆ. ಮತ್ತೆ ಈ ಸಾಂಬಾರ್ ಬಳ್ಳಿ ಎಲೆ, ಅದರಲ್ಲೂ ಮಾಡ್ತಾರೆ ಅಲ್ವಾ? ಬಸಳೆ ಎಲೆ. ಹೌದು. ಸೊ ಆಲ್ಮೋಸ್ಟ್ ಬ್ರೌನ್ ಕಲರ್ ಬಂದಿದೆ. ಸೊ ಇದಕ್ಕೆ ಸ್ವಲ್ಪ ಮಸಾಲಾ, ಜೀರಿಗೆ ಅದೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಖಾರ ಕೂಡ ಇರುತ್ತೆ ಅಲ್ವಾ? ಸೊ ನೀವು ಹೇಳ್ದಾಗೆ ಊಟಕ್ಕೆ ಕೂಡ ಚೆನ್ನಾಗಾಗ್ಬೋದು. ಸ್ವಲ್ಪ ಜಾಸ್ತಿ ಖಾರ ಹಾಕಿದ್ರೆ ಊಟಕ್ಕೆ ಒಳ್ಳೇದಾಗ್ತದೆ. ಗ್ಯಾಸ್ ಆಫ್ ಮಾಡ್ಲಿಯಾ? ಸೊ ದಿಢೀರ್ ಹೀರೆಕಾಯಿ ಪೋಡಿ ರೆಡಿ ಆಯ್ತು. ಹೀರೆಕಾಯಿ ಪುಡಿ ರೆಡಿ ಆಯಿತು. ಇದಕ್ಕೆ ಚಟ್ನಿ ಏನಾದ್ರು, ಸಾಸ್ ಆ ಥರ ಏನಾದ್ರು ಬೇಕಾ? ಇದ್ರೊಳಗೆ ಆಗ್ತದೆ, ಆದರೆ ಹೀಗೆ ತಿನ್ಬೋದು. ಖಾರ ಇದೆ ಅಲ್ವಾ? ಎಸ್. ವೀಕ್ಷಕರೇ, ಹೀರೆಕಾಯಿ ಪಲ್ಯ ಮಾಡ್ತೀರಾ ಅಥವಾ ಸಾರು ಮಾಡ್ತೀರಾ, ಬಟ್ ಸಂಜೆ ಹೊತ್ತಿಗೆ ಏನಾದ್ರೂ ಹೀರೆಕಾಯಿ ಉಳಿದಿದ್ರೆ ಅಥವಾ ಹೀರೆಕಾಯಿಲಿ ಏನಾದ್ರೂ ಸ್ವಲ್ಪ ಸ್ಪೆಷಲ್ ಮಾಡ್ಬೇಕಂತಂದ್ರೆ ಖಂಡಿತವಾಗ್ಲೂ ಈ ಪೋಡಿ ಮಾಡ್ಕೊಳ್ಬಹುದು. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಈ ಹೀರೆಕಾಯಿ ಪೋಡಿ ನೋಡ್ಕೊಂಡು ಬನ್ನಿ. ಹೀರೆಕಾಯಿ ಪೋಡಿ ತಯಾರಿಸುವ ವಿಧಾನ: ಮೊದಲು 1 ಕಪ್ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣ ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ತೆಳುವಾಗಿ ತುಂಡು ಮಾಡಿದ ಹೀರೆಕಾಯನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿ ಹೀರೆಕಾಯಿ ಪೋಡಿ ರೆಡಿ. ಸೊ ಒಂದು ರೆಸಿಪಿ ರೆಡಿ ಆಯ್ತು, ಹೀರೆಕಾಯಿ ಪೋಡಿ. ಸೊ ಇವತ್ತು ಸ್ನ್ಯಾಕ್ ಸ್ಪೆಷಲ್
ಸೊ ಒಂದು ಸ್ನ್ಯಾಕ್ ಅಂತೂ ರೆಡಿ ಆಗಿದೆ, ಟೇಸ್ಟಿಂಗ್ ಅಂತೂ ಬಾಕಿ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ರೆಸಿಪಿ ತಯಾರಾಗ್ಲಿಕ್ಕಿದೆ. ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅದೆಲ್ಲ ನಾವು ರೆಡಿ ಮಾಡಿ ಇಟ್ಟಿರ್ತೇವೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಅಂಡ್ ಅದರ ಜೊತೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಮತ್ತು ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ಟೂತ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಮತ್ತು ಲವ್ ಮಾರ್ಕ್ ಬ್ಯೂಟಿ ಸೋಪ್. ಎಸ್ ವೀಕ್ಷಕರೇ, ಒಂದು ಸ್ನ್ಯಾಕ್ ರೆಡಿ ಆಗಿದೆ, ಟೇಸ್ಟ್ ಅಂತೂ ಇನ್ನು ಬಾಕಿ ಇದೆ. ಬಟ್ ಇನ್ನೊಂದು ರೆಸಿಪಿ, ಅದು ಕೂಡ ಸೋಯಾಬೀನ್ ಯೂಸ್ ಮಾಡಿಕೊಂಡು ಪಕೋಡ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಬನ್ನಿ ಕೇಳ್ಕೊಡುವ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಅಂತ ಹೇಳಿ. ಎಸ್ ಮೇಡಮ್, ಸೊ ಸೋಯಾಬೀನ್ ಅಲ್ಲಿ ಜಾಸ್ತಿಯಾಗಿ ಬೇರೆ ಬೇರೆ ಚೈನೀಸ್ ಐಟಮ್ ಮಾಡ್ತಾರೆ, ಪದಾರ್ಥ ಮಾಡ್ತಾರೆ, ಸುಕ್ಕ ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಸೊ ಇದು ಒಂಥರ ಪಕೋಡ ಅಂತ ಹೇಳಿದೆ. ಓಕೆ ಮೇಡಮ್, ಹೇಗೆ ಸ್ಟಾರ್ಟ್ ಮಾಡುವ? ಸ್ವಲ್ಪ ನೀರಲ್ಲಿ ಹಾಕಿ ಬೇಯಿಸಬೇಕು. ನೀರಲ್ಲಿ ಹಾಕಿ ಬೇಯಿಸ್ಲಿಕ್ಕಿದೆಯಾ? ಈಗ ನೀರಲ್ಲಿ ಹಾಕಿ ಇಟ್ಟರೆ ಸಾಕ್ತದೆ. ಅಂದ್ರೆ ಈಗ ನಮ್ಗೆ ಅರ್ಜೆಂಟ್ ಬೇಕಾದ್ರೆ ಸ್ವಲ್ಪ ಬೇಗ ಆಗತ್ತೆ ಅಂತ ಹೇಳಿ ಅಲ್ವಾ? ಬಿಸಿ ಮಾಡ್ಬೇಕು. ಬಿಸಿ ಮಾಡಿ ಸ್ವಲ್ಪ ನೀರು ಹಾಕಿ. ನೀರ್ ಹಾಕ್ಲಿಯಾ? ಸಾಕಾ? ಸಾಕು. ಇದು ಹಾಕೋದಕ್ಕೆ ಓಕೆ. ಸ್ವಲ್ಪ ಬಿಸಿ ಆಗಿ. ಸೊ ಎಲ್ಲ ಸೋಯಾ ಚಂಕ್ಸ್ ಅದಕ್ಕೆ ಹಾಕೊಡೋದು. ಹೌದು. ಓಕೆ. ಸೊ ಇದು ಬಿಸಿ ಆದ ನಂತರನೇ ಎಲ್ಲ ಮಾಡ್ಬೇಕಾಗುತ್ತಾ ಹೇಗೆ? ಹೌದು. ಓಕೆ. ಸೊ ಇದನ್ನೇ ನೆಕ್ಸ್ಟ್ ಮಿಕ್ಸಿಂಗ್ ಮಾಡ್ಲಿಕ್ಕಿರೋದಾ? ಬಿಸಿ ಆದ ನಂತರ ಸ್ಮೂತ್ ಆಗ್ತದೆ. ಓಕೆ. ನಂತರ ಮಿಕ್ಸಿಗೆ ಹಾಕಿ ಇದೆ ಕಾಯಿಮೆಣಸು, ನೀರುಳ್ಳಿ ಎಲ್ಲ ಹಾಕಬೇಕು. ಓಕೆ. ಗ್ರೈಂಡ್ ಮಾಡ್ಲಿಕ್ಕಿದೆಯಾ? ಗ್ರೈಂಡ್ ಮಾಡ್ಲಿಕ್ಕಿದೆ. ಓಕೆ ಓಕೆ. ಸೊ ಇದನ್ನು ಸೋಯಾಬೀನ್ ನನಗನ್ನಿಸುತ್ತೆ ಇಟ್ ಈಸ್ ಆಲ್ಸೋ ವೆರಿ ನ್ಯೂಟ್ರಿಷನ್ ಕಂಟೆಂಟ್ ಅಲ್ವಾ? ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಕೂಡ. ಸೊ ಅದರಲ್ಲಿ ಬೇರೆ ಬೇರೆ ರೀತಿಯ ವೆರೈಟಿ ರೆಸಿಪೀಸ್ ಕೂಡ ಮಾಡ್ತಾರೆ. ಪಲಾವ್ ಕೂಡ ಮಾಡ್ತಾರೆ, ಪಲಾವ್ಗೂ ಹಾಕ್ತಾರೆ. ಹೌದು. ಸೊ ಇದು ಫುಲ್ ಹೇಗೆ ಬಾಯ್ಲ್ ಆಗ್ಬೇಕಾ ಹೇಗೆ? ಬಾಯ್ಲ್ ಆಯ್ತು. ಆಯ್ತಾ? ಆಫ್ ಮಾಡ್ಲಾ? ಆಫ್ ಮಾಡಿ. ಓಕೆ. ಸೊ ಫಾಸ್ಟ್ ಬಾಯ್ಲ್ ಆಗುತ್ತೆ ಆಕ್ಚುಲಿ ಸೋಯಾಬೀನ್. ಬಿಸಿನೀರಲ್ಲಿ ಹಾಕಿದರೆ ಫಾಸ್ಟ್ ಆಗ್ತದೆ, ಇಲ್ಲದ್ರೆ ಸ್ವಲ್ಪ ಲೇಟ್ ಆಗ್ತದೆ. ತಣ್ಣೀರಲ್ಲಿ ಸಾಕ್ಬೋದು, ಓಕೆ. ಸ್ವಲ್ಪ ಹೊತ್ತು ಇಡಬೇಕು. ಸೊ ನೆಕ್ಸ್ಟ್ ಹಾಗಾದ್ರೆ ಈಗ ಅದನ್ನು ಸೋಸ್ಕೊಳ್ಳೋದಾ? ಹೌದು. ನೀವು ಮಿಕ್ಸಿ ಜಾರಿಗೆ ಹಾಕುವ. ಮಿಕ್ಸಿ ಜಾರಿಗೆ ಹಾಕೊಳ್ಳೋದಾ? ಸೊ ಮಿಕ್ಸಿ ಜಾರಿಗೆ ಹಾಕೊಳ್ಳುವಲ್ಲ? ಹಾಕಿ. ಆಮೇಲೆ ಇದಕ್ಕೆ ನೀರುಳ್ಳಿ, ಒಂದು ನೀರುಳ್ಳಿ ಕಟ್ ಮಾಡಿದ್ದೀನಿ. ಒಂದು ನೀರುಳ್ಳಿ ಸಾಕಾಗುತ್ತಾ? ನೀರುಳ್ಳಿ ಸಾಕು. ಓಕೆ. ಮತ್ತೆ ಸ್ವಲ್ಪ 2 ಕಾಯಿಮೆಣಸು. ಕಾಯಿಮೆಣಸು. ಓಕೆ. ಸೋಯಾಬೀನ್ ಹಾಗಾದ್ರೆ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ. ಹೌದು. ಓಕೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಇದು ಮತ್ತೆ ಹಾಕು. ಓಕೆ. ಗ್ರೈಂಡ್ ಮಾಡ್ಕೊಳ್ಳೋದಾ? ನೀರು ಬೇಕಾ? ಬೇಡ, ನೀರು ಬೇಡ. ಓಕೆ. ಓಕೆ. ಸೊ ನೆಕ್ಸ್ಟ್ ಹಾಗಾದ್ರೆ ಮೇಡಮ್ ಇದಕ್ಕೆ ಉಪ್ಪು ಹಾಕುವ ರುಚಿಗೆ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಮತ್ತೆ ಸ್ವಲ್ಪ ಮೈದಾ. ಮೈದಾ. ಮತ್ತೆ ಸ್ವಲ್ಪ ಕಾರ್ನ್ಫ್ಲೋರ್. ಕಾರ್ನ್ಫ್ಲೋರ್. ಓಕೆ. ಸೊ ಇದೆಲ್ಲ ಬೈಂಡಿಂಗ್ ಬರುತ್ತೆ. ಮತ್ತೆ ಸ್ವಲ್ಪ ಮೆಣಸಿನ ಪೌಡರ್. ಓಕೆ. ಸೊ ಅರುಣಾದವರ ಮೆಣಸಿನ ಹುಡಿ ಹಾಕ್ಲಿಯಾ? ಹಾಕಿ. ಸರ್ ಗರಂ ಮಸಾಲೆ ಸ್ವಲ್ಪ. ಸಾಕಾ? ಸಾಕು. ಮಿಕ್ಸ್ ಮಾಡುವ. ಸೊ ಇದು ಕೂಡ ಹೇಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಲಿಕ್ಕಾ? ಡೀಪ್ ಫ್ರೈ ಮಾಡಲಿಕ್ಕೆ. ಸೊ ಅದಕ್ಕೆ ಗ್ಯಾಸ್ ಹಚ್ಚಿಡುವಲ್ಲ? ಸೊ ಸೋಯಾಬೀನ್ ಗ್ರೈಂಡ್ ಮಾಡಿರೋದ್ರಿಂದ
ಕಂಪ್ಲೀಟ್ ಒಂದು ಹಿಟ್ ತರ ಆಗಿದೆ ಅದು ಅಲ್ವಾ? ಹೌದು ನೋಡ್ಲಿಕ್ಕೆ ಗೋಧಿ ಹಿಟ್ಟು ತರ ಕಾಣುತ್ತೆ. ಹೌದು. ಹಿಂಡಿ ಹಾಕ್ಬೋದು, ಆದ್ರೂ ಸಹ ಅದಕ್ಕಿಂತ ಹೀಗೆ ಮಾಡಿದ್ರೆ ಒಳ್ಳೆ ಮಿಕ್ಸ್ ಆಗ್ತದೆ ಎಲ್ಲ. ಹಾ. ಸೊ ಇಲ್ಲದಿದ್ರೆ ಬೇಯಿಸದೆ ಈ ತರ ಕೂಡ ಹಾಕೋಬಹುದು. ಹಾಕ್ಬೋದು, ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತಿಟ್ರೆ ಸ್ಮೂತ್ ಆಗ್ತದೆ. ಸರಿ. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗೆ ಹಾಕುದು. ಸಣ್ಣ ಉಂಡೆ ತರ ಮಾಡಿ ಎಣ್ಣೆಯಲ್ಲಿ ಬಿಡೋದು. ಓಕೆ. ಚಿಕನ್ ಅಲ್ಲಿ ಸಹ ಕೀಮಾ. ಹೌದು, ಚಿಕನ್ ಅಲ್ಲಿ ಕೀಮಾ ಬಾಲ್ಸ್ ಅಂತ ಮಾಡ್ತಾರಲ್ವಾ? ಸೊ ಇದೊಂಥರ ವೆಜಿಟೇಬಲ್ ಅಲ್ಲಿ ಸೋಯಾಬೀನ್ ಕೀಮಾ ಬಾಲ್ಸ್ ತರ ಅಲ್ವಾ? ಹೌದು. ಚಿಕನ್ ತರನೇ ಟೇಸ್ಟ್ ಎಲ್ಲ ಬರ್ತದೆ ಹಾಗೆ. ಓಕೆ. ಸೊ ಹೀಗೆ ಪುನಃ ಇದನ್ನು ನೋಡುವಾಗ ಅಗೇನ್ ಸೋಯಾಬೀನ್ ತರನೇ ಕಾಣ್ತಾ ಇದೆ. ಹೌದು, ಅದು ಸ್ವಲ್ಪ ಚಿಕ್ಕದು. ಕರೆಕ್ಟ್, ಬಟ್ ಇದು ಸ್ವಲ್ಪ ಫ್ಲೇವರ್ ಎಲ್ಲ ಮಿಕ್ಸ್ ಆಗಿದೆ ಇದಕ್ಕೆ. ಸೊ ಡೈರೆಕ್ಟ್ ಸೋಯಾಬೀನ್ ಅನ್ನೇ ಫ್ರೈ ಮಾಡಿದಾಗಿದೆ ಇದು. ಇದನ್ನು ಚಪ್ಪಟೆ ತರ ಸಹ ಮಾಡ್ಬೋದು. ಶೇಪ್ ಯಾವ ತರ ಬೇಕು ಆ ತರ ಕೊಡ್ಕೊಳ್ಬಹುದು. ಸೊ ಜಾಸ್ತಿಯಾಗಿ ಬ್ರೌನ್ ಕಲರ್ ಬಂದದನ್ನು ತೆಗೆದು ಬಿಡೋದಲ್ವಾ? ಹೌದು, ಅಂದ್ರೆ ನಾವು ಮೊದಲು ಹಾಕಿದ್ದು ಸ್ವಲ್ಪ ಜಾಸ್ತಿ ಫ್ರೈ ಆಯಿತು, ಮತ್ತೆ ಹಾಕಿದ್ದು ಸ್ವಲ್ಪ ಕಡಿಮೆ ಆಗಲಿಲ್ಲ. ಓಕೆ. ಇದು ಟೀ ಜೊತೆ ಎಲ್ಲ ಒಳ್ಳೆದಾಗ್ತದೆ ಮಳೆಗಾಲದಲ್ಲೆಲ್ಲ ಅಲ್ವಾ? ಸಂಜೆ ಹೊತ್ತಿಗೆ ಕಾಫಿ ಟೀ ಜೊತೆ ಎಲ್ಲ ಚೆನ್ನಾಗಾಗುತ್ತೆ. ಅಂಡ್ ಇದು ಸ್ವಲ್ಪ ಸೋಯಾಬೀನ್ ಅಲ್ಲಿ ಸ್ವಲ್ಪ ಚೇಂಜಸ್ ಇದಾಗೆ. ಹೌದು, ಸೋಯಾಬೀನ್ ಅನ್ನು ಈ ತರ ಗ್ರೈಂಡ್ ಮಾಡಿ ಈ ತರ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹೌದು. ಸ್ವಲ್ಪ ಚಿಕನ್ ತರನೇ ತಿನ್ನುವಾಗ ಆ ಥರ ಆಗ್ತದೆ. ಫೀಲ್ ಚಿಕನ್ ಟೇಸ್ಟೇ ಇರುತ್ತೆ ಅಲ್ವಾ? ಆಫ್ ಮಾಡು. ಆಯ್ತಾ? ಆಫ್ ಮಾಡುದಾ? ಓಕೆ. ಸೊ ಒಂಥರ ಇದು ಹಲಸಿನ ಹಣ್ಣಿದ್ದು ಎಲ್ಲ ಮಾಡ್ತಾರಲ್ವಾ ಅಂತ ಹೇಳ್ತಾರೆ, ಗಾರಿಕೆ ಆ ತರನೂ ಕಾಣುತ್ತೆ ಸ್ವಲ್ಪ. ಹೌದು. ಸರ್ವ್ ಮಾಡ್ಕೊಡುವಲ್ಲ? ಸೋಯಾಬೀನ್ ಪಕೋಡ ರೆಡಿ ಅಲ್ವಾ? ಸೋಯಾಬೀನ್ ತರಾನೇ ಇದೆ, ಬಟ್ ಸೋಯಾಬೀನ್ ಪಕೋಡ ಫುಲ್ ಮಿಕ್ಸ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಘಮ ಘಮ ಅನ್ನುವಂಥ ಒಂದು ಅರೋಮ ಬೇರೆ ಬರ್ತಾ ಇದೆ. ಎಸ್, ತುಂಬಾನೇ ಈಸಿ, ಸಲೀಸಾಗಿ ಮಾಡ್ಕೊಳ್ಬಹುದು. ಸೊ ಸೋಯಾಬೀನ್ ಪಕೋಡ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡ್ಬನ್ನಿ. ಸೋಯಾಬೀನ್ ಪಕೋಡ ತಯಾರಿಸೋ ವಿಧಾನ. ಮೊದಲು ಸೋಯಾ ಚಂಕ್ಸ್ ಅನ್ನು ಬಿಸಿ ನೀರಿನಲ್ಲಿ 10 ನಿಮಿಷಗಳವರೆಗೂ ನೆನೆಸಿಟ್ಟು ಸೋಸಿಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಮೈದಾ ಹಿಟ್ಟು 4 ರಿಂದ 5 ಚಮಚದಷ್ಟು, 2 ಚಮಚ ಕಾರ್ನ್ಫ್ಲೋರ್, ಅರುಣಮೆಣಸಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬಳಿಕ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಸೋಯಾಬೀನ್ ಪಕೋಡ ತಯಾರು. ಎಸ್ ಮೇಡಮ್, ಸೊ ಈವ್ನಿಂಗ್ ಹೊತ್ತಿನ 2 ಸ್ನ್ಯಾಕ್ಸ್ಗಳು ತಯಾರಾಗಿದೆ. ಸೊ ನನ್ಗನಿಸುತ್ತೆ ಟೇಸ್ಟ್ ನೋಡುವ ಹಾಗಾದ್ರಲ್ವಾ? ಸೊ ಫಸ್ಟ್ ಇದೇ ನೋಡು, ಯಾಕಂದ್ರೆ ತಣ್ಣಗಾಗ್ತಾ ಬರ್ತಾ ಇದೆ. ಓಕೆ, ತಕೊಳ್ಳಿ ಮೇಡಮ್. ಸೊ ಹೀರೆಕಾಯಿ ಅಲ್ವಾ? ನಂಗೆ ಯಾವಾಗಲೂ ಹೀರೆಕಾಯಿ ಮತ್ತು ಹಾಗಲಕಾಯಲ್ಲಿ ಕನ್ಫ್ಯೂಷನ್, ಬಟ್ ನೋಡುವ ಇದು ಟೇಸ್ಟ್. ಸೊ ಹಾಗಲಕಾಯಿ ಬ್ಲೆಂಡಿಂಗ್ ಕರೆಕ್ಟ್ ಆಗಿದೆ. ಸೊ ಎಲ್ಲ ಕೋಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ಪದಾರ್ಥ ಮಾಡುವಾಗ ತಿನ್ನುವಾಗ ಒಂಥರ ಟೇಸ್ಟ್ ಆದ್ರೆ ಇದು ಸ್ವಲ್ಪ ನೀರಿನ ಅಂಶ, ಸ್ವಲ್ಪ ಜ್ಯೂಸಿ ಮತ್ತು ಕ್ರಿಸ್ಪಿಯಾಗಿ ಎರಡೂ ಟೇಸ್ಟ್ ಕೊಡುತ್ತೆ ಅಲ್ವಾ? ಅಂಡ್ ಸಾಸ್ ಜೊತೆ ಹೀಗೆ ಮುಳುಗಿಸಿ ತಿಂದ್ರು ಚೆನ್ನಾಗುತ್ತೆ. ಕರೆಕ್ಟ್, ಚಟ್ನಿ ಜೊತೆ. ನಾನು ಸ್ವಲ್ಪ ಖಾರ ಇರೋದ್ರಿಂದ ಸ್ವಲ್ಪ ಸಂಜೆ ಹೊತ್ತು ಏನಾದ್ರೂ ಟಿವಿ ನೋಡ್ತಾ ಅಥವಾ ಮ್ಯಾಚ್ ನೋಡ್ತಾ ಈ ತರ ತಿನ್ಬೋದು. ಅಂಡ್ ಸೋಯಾಬೀನ್ ಪಕೋಡ ಚೆನ್ನಾಗಿದೆ. ಆಕ್ಚುಲಿ ಸೋಯಾಬೀನ್ ನ ಸೈಜ್ ಅಲ್ಲೇ ಮಾಡಿದೀರಾ, ಸೋಯಾಬೀನ್ ಅಲ್ಲಿ ಮಾಡೋದ್ರಿಂದ ಅದೇ ತರ ಕಾಣ್ತಾ ಇದೆ. ಸೊ ಟೇಸ್ಟ್ ನೋಡು, ತಕೊಳ್ಳಿ ಮೇಡಮ್. ಚೆನ್ನಾಗಿದೆ. ಈರುಳ್ಳಿ ಎಲ್ಲ
ಮೆಣಸಿನಕಾಯಿ ಹಾಕಿದ್ದಂಥದ್ದು, ಅದರದ್ದು ಖಾರ ಜೊತೆಗೆ ತಿನ್ನುವಾಗ ನೀವು ಹೇಳ್ದಾಗೇನೆ ಚಿಕನ್ ತಿಂದಾಗೇನೆ ಆಗುತ್ತೆ. ಈ ಚಿಕನ್ ಕೀಮಾ ಬಾಲ್ಸ್ ಏನ್ ಮಾಡ್ತೇವೆ ಅದೇ ಸೇಮ್ ಟೇಸ್ಟ್ ಕೊಡುತ್ತೆ, ಮೈಲ್ಡ್ ಆಗಿ ಸಾಫ್ಟ್ ಆಗಿ. ಈ ಎರಡು ಸ್ನ್ಯಾಕ್ಸ್ಗಳು ಇದ್ರೆ ಸಂಜೆ ಹೊತ್ತಿದ್ದು ಟೈಮ್ ಫಿಲ್ ಆದಾಗೆ ಅಲ್ವಾ. ಖುಷಿ ಆಯ್ತು ಮೇಡಮ್, ಸೂಪರ್, ಬಿಸಿ ಬಿಸಿ ಆಗಿದ್ದು, ವೆರಿ ನೈಸ್. ಹೇಗನಿಸ್ತು ನಿಮ್ಗೆ ನಮ್ಮ ಕಿಚನ್ ಅಲ್ಲಿ? ಖುಷಿ ಆಯ್ತು. ಸೊ ನಿಮ್ ಟೈಮ್ ಬಿಡುವು ಮಾಡ್ಕೊಂಡು ನಮಗೋಸ್ಕರ ಬಂದ್ರಿ, ಅಂಡ್ ನಮಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ವಿಟಮಿನ್ A, D, E ಇರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಈ ತರದೆಲ್ಲ ಐಟಮ್ಸ್ ಮಾಡುವಾಗ ಎಣ್ಣೆ ಅಂತೂ ಬೆಸ್ಟ್ ಇರಬೇಕು. ಸೊ ಇದು ನಿಮ್ಗೆ ಯೂಸ್ ಬೀಳುತ್ತೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಸೊ ಅವರ ಕಡೆನೊಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ವ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಸಿಂಪಲ್ ಆದಂತಹ ಇಂಗ್ರೀಡಿಯೆಂಟ್ಸ್ಗಳು ಮನೆಯಲ್ಲೇ ಇರುತ್ತೆ, ಬಟ್ ಅದನ್ನು ಯೂಸ್ ಮಾಡ್ಕೊಂಡು ಹೇಗೆ ವಿಭಿನ್ನವಾದಂತಹ ರೆಸಿಪಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ರು. ಸೊ ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ರುಚಿಕರವಾದಂತಹ ಆರೋಗ್ಯಕರವಾದಂತಹ ರೆಸಿಪಿಗಳ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.